ತುರುವೇಕೆರೆ ತಾಲೂಕಿನ ತಂಡಗ ಗ್ರಾಮದಲ್ಲಿನ ಎರಡು ಗುಂಪುಗಳು ಹುಣಸೇಮರದಹಳ್ಳಿ ಗ್ರಾಮದ ಸರ್ವೆ ನಂಬರ್ 13 ಮತ್ತು ತಂಡಗ ಗ್ರಾಮದ ಸರ್ವೆ ನಂಬರ್ 355ರ ಭೂಮಿಯಲ್ಲಿ ದಾರಿಯ ವಿಚಾರವಾಗಿ ಘರ್ಷಣೆ ಮಾಡಿಕೊಂಡಿದ್ದು, ಈ ಸಂಬಂಧ ತಿಪಟೂರು ಉಪ ವಿಭಾಗ ಅಧಿಕಾರಿಗಳಾದ ಬಿಕೆ ಸಪ್ತಶ್ರೀ ಇವರು ತಾಲೂಕಿನ ದಂಡಾಧಿಕಾರಿ ಮತ್ತು ಪೊಲೀಸ್ ಇಲಾಖೆಯ ಸಿಬ್ಬಂದಿ, ದಬ್ಬೆಘಟ್ಟ ಹೋಬಳಿಯ ಕಂದಾಯ ಇಲಾಖೆಯ ಕಂದಾಯ ತನಿಖಾಧಿಕಾರಿ ಹಾಗೂ ಸಿಬ್ಬಂದಿಯೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿ ಸ್ಥಳದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ತಾಲೂಕಿನ ಸರ್ವೆ ಇಲಾಖೆಯೊಂದಿಗೆ ರಸ್ತೆಯನ್ನು ಗುರುತಿಸಿ ಸಂಬಂಧಪಟ್ಟವರು ಓಡಾಡೋಕೆ ತಾತ್ಕಾಲಿಕವಾಗಿ ಸಮಸ್ಯೆಯನ್ನ ಬಗೆಹರಿಸಿದ್ದಾರೆ. ಈ ಬಗ್ಗೆ ತುರುವೇಕೆರೆ ತಾಲೂಕಿನ ತಹಶೀಲ್ದಾರ್ ವೈಎಂ ರೇಣುಕುಮಾರ್ ಮಾತನಾಡಿ, ತಂಡಗ ಗ್ರಾಮದ ನಿವಾಸಿಯಾದ ಚಂದ್ರಕಲಾ ಇವರು ಜಮೀನಿಗೆ ಓಡಾಡೋಕೆ ರಸ್ತೆ ಬಿಡಿಸಿಕೊಡಿ ಎಂದು ಅರ್ಜಿ ನೀಡಿದರು. ಇದಕ್ಕೆ ಸಂಬಂಧಿಸಿದಂತೆ ಸರ್ವೆ ಇಲಾಖೆಯಿಂದ ಪರಿಶೀಲನೆ ಮಾಡಿಸಿದ್ದೀವಿ. ಈ ಸಂಬಂಧ ಮಾನ್ಯ ಉಪ ವಿಭಾಗ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೆವು. ಅದರಂತೆ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ತಂಡಗ ಗ್ರಾಮದ ಸರ್ವೆ ನಂಬರ್ 355 ಮತ್ತು ಹುಣಸೇಮರದಹಳ್ಳಿ ಗ್ರಾಮದ ಸರ್ವೆ ನಂಬರ್ 13ರ ಸಂಬಂಧಿಸಿ ಸರ್ಕಾರಿ ಜಾಗವನ್ನು ಗುರುತಿಸಿಕೊಂಡು ಅಕ್ರಮವಾಗಿರುವ ಫ್ಲಾಟ್ಗಳನ್ನು ತೆರವು ಮಾಡುವಂತೆ ಆದೇಶ ನೀಡಿದ್ದಾರೆ. ಅದರಂತೆ ಅಕ್ರಮ ಜಾಗವನ್ನು ವಶಪಡಿಸಿಕೊಂಡು ಸಾರ್ವಜನಿಕ ಕೆಲಸಕ್ಕೆ ಉಪಯೋಗ ಮಾಡಿಕೊಳ್ಳುತ್ತೇವೆ. ಮುಂದಿನ ದಿನಗಳಲ್ಲಿ ಸಚಿವರ ಆದೇಶದ ಅನ್ವಯ ಜಿಪಿಎಸ್ ಮುಖಾಂತರ ಫಲಾನುಭವಿಗಳನ್ನು ಗುರುತಿಸಿ ಫಲಾನುಭವಿಗಳಿಗೆ ನೀಡಲಾಗುತ್ತಿದೆ. ಅಲ್ಲದೆ ಅದನ್ನ ಸರ್ಕಾರ ಕ್ರಮ ವಹಿಸುತ್ತದೆ ಎಂದು ಹೇಳಿದರು. ತಂಡಗ ಗ್ರಾಮದ ನಿವಾಸಿಯಾದ ಚಂದ್ರಕಲಾ ಅವರು ಅರ್ಜಿಯನ್ನು ಕೊಟ್ಟು ನಮ್ಮ ಜಮೀನಿಗೆ ರಸ್ತೆ ಮಾಡಿಕೊಡಿ ಅಂತ ಕೇಳಿದ್ರು. ತಂಡಗ ಗ್ರಾಮದ ನಿವಾಸಿಯಾದಂತ ಶ್ರೀಮತಿ ಚಂದ್ರಕಲಾ ಅವರು ನಮ್ಮ ಜಮೀನಿಗೆ ಹೋಗಕ್ಕೆ ರಸ್ತೆ ಬೇಕು ಅಂತ ಅರ್ಜಿ ಕೊಟ್ಟಿದ್ರು. ಇದನ್ನ ಸರ್ವೆ ಇಲಾಖೆಗೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡಿಸಿದ್ದೀನಿ. ಈ ಜಮೀನು ಸಂಬಂಧಪಟ್ಟಂತೆ ಮಾನ್ಯ ಉಪವಿಭಾಗಾಧಿಕಾರಿಗಳು ರಿಕ್ವೆಸ್ಟ್ ಮಾಡಿದೆ. ಅವರು ಬಂದು ಸ್ಥಳ ತನಿಖೆ ಮಾಡಿದ್ದಾರೆ. ನಮಗೆ ಲೀಗಲಿ ಏನು ಸರ್ಕಾರಿ ಜಮೀನಿದೆ ಅದರಲ್ಲಿ ನೀವು ಕ್ರಮ ತಗೊಳ್ಳಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಅದು ಗ್ರಾಮದ ಯಾವುದು ಹುಣಸೆ ಮರದಲ್ಲಿ ಗ್ರಾಮ ಸರ್ವೆ ನಂಬರ್ 13 ಯಾವುದು ಅಂತ ಪರಿಶೀಲನೆ ಮಾಡಿ ಕೇಳಿದ್ದಾರೆ. ಮತ್ತು ತಂಡಗ 355 ಸರ್ವೆ ನಂಬರ್ ಪರಿಶೀಲನೆ ಮಾಡಿ ಕೇಳಿದ್ದಾರೆ. ಈ ಸದ್ಯಕ್ಕೆ ಏನು ಗೋಮಾಳದಲ್ಲಿ ಇದೆ ಬ್ಲಾಕ್ ಮಾಡಿದ್ದಾರೆ, ಅದನ್ನ ತೆರವುಗೊಳ್ಳಕ್ಕೆ ಮೇಡಮ್ ಆದೇಶ ಮಾಡಿದ್ದಾರೆ. ಅದನ್ನ ಹೇಳಿದ್ವಿ, ತೆರವುಗೊಳಿಸ್ತೇವೆ. ಇನ್ನು ಉಳಿದಂತ ಏನಿದೆ ಹಿಡುವಳಿ ಜಮೀನು 13 ಮತ್ತೆ 355 ಅದನ್ನ ದಾಖಲೆಗಳು ನೋಡಿ ಸರ್ಕಾರಿ ಗೋಮಾಳದಲ್ಲಿ ಸಾರ್ವಜನಿಕ ಉದ್ದೇಶಕ್ಕೆ ರಸ್ತೆ ಮಾಡೋಕೆ ಕ್ರಮ ತಗೋತೀವಿ. ಸರ್ 49 ಎಕರೆ ಒತ್ತುವರಿ ಆಗಿದೆ ಹಾಗೆ ಅಂತ ಕೇಳ್ಬೋದು. ಅದು ಸರ್ಕಾರ ಆದೇಶದ ಸರ್ಕಾರಿ ಜಮೀನು ಕಾಪಾಡೋದು ಇಲಾಖೆಯವರ ನಮ್ಮ ಕರ್ತವ್ಯ. ನಾವು ಲೀಗಲಿ ಏನ್ ಆಕ್ಷನ್ ಮಾಡ್ಬೇಕು ಅದನ್ನ ಆಕ್ಷನ್ ಮಾಡಿ ಸರ್ಕಾರಿ ಜಮೀನು ಉಳಿಸ ಮಾಡಿ ಕ್ರಮ ತಗೋತೀವಿ. ಸರ್ ಈ ಹಿಂದೆ ತಾವು ಹೇಳಿದ್ರಿ ಇಡೀ ತಾಲೂಕಿನಾದ್ಯಂತ ಒತ್ತುವರಿ ಆಗಿರೋ ಜಮೀನುಗಳನ್ನ ವಶಪಡಿಸ್ಕೊತೀವಿ ಅಂತ ಇಲ್ಲಿ ತನಕ ಬಂದಿದೆ ಸರ್. ಅದೇ ಮತ್ತೆ ಒಂದೇ ಹಂತವಾಗಿ ಮಾಡ್ತಾನೆ ಇದೀವಿ ನಾವು. ಅದನ್ನ ಈಗ ಸರ್ಕಾರಿ ಜಮೀನು ಈಗೊಂದು ಮಾನ್ಯ ಆನಬಲ್ ಕಂದಾಯ ಸಚಿವರು ಒಂದು ಆಪನ ಡಿಸೈನ್ ಮಾಡಿದ್ರು. ಸರ್ಕಾರಿ ಜಮೀನುಗಳನ್ನ ಯಾವ ರೀತಿ ಕಾಪಾಡ್ಕೋಬೇಕು, ಯಾವ ರೀತಿ ಬೀಟ್ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಅದನ್ನ ಚಾಲನೆ ಕೊಡ್ತಾ ಇದೀವಿ. ಅದು ಸರ್ಕಾರಿ ಗೋಮಾಳನ್ನ ಮಂಜೂರು ಮಾಡ್ಬೇಕಾದ್ರು ಆಪ್ ಮುಖಾಂತರ ಸ್ಯಾಟಲೈಟ್. ಈಗ ಇವರು 40 ವರ್ಷ 50 ವರ್ಷ ಜಮೀನ ಉಳುಮೆ ಮಾಡ್ತೀನಿ ಅಂತಾರೆ. ನಾವು ಸ್ಯಾಟಲೈಟ್ ಅಲ್ಲಿ ತಗೊಂಡಾಗ ಜಿತ್ಯಾಂಶ ಗೊತ್ತಾಗುತ್ತೆ ಎಷ್ಟು ದಿನ ಬೆಲೆ ಉಳಿದಿದ್ರು ಅಂತ. ಅದನ್ನ ಆಧಾರವಾಗಿ ಸರ್ಕಾರಿ ಜಮೀನ ಸರ್ಕಾರದ ಸೂಚನೆಯಂತೆ ಕಾಪಾಡೋದು ನಮ್ಮ ನಿಯಮಾನುಸಾರ ಏನ್ ಕ್ರಮ ತಗೋಬೇಕು ಖಂಡಿತ ಅದು ಕ್ರಮ ತಗೋತೀವಿ. ಯಾರು ಮುಂದೆ ಮಾಡಲ್ಲ. ಆದರೆ ತಂಡಗ ಗ್ರಾಮದ ವಾಸಿಗಳಾದ ಬೋರಮ್ಮ ಮತ್ತು ಆಕೆಯ ಮಗ ನವೀನ್ ಹೇಳುವುದೇ ಬೇರೆ. ವಾಸ್ತವವಾಗಿ ಇಲ್ಲಿ 49 ಎಕರೆ ಗೋಮಾಳ ಮತ್ತು ಹುಲ್ಲು ಬನ್ನಿ ಕಾವಲಿದ್ದು ನಮಗೆ ಬೇರೆ ಯಾವ ಕಡೆಯೂ ಉಳುಮೆ ಮಾಡಲು ಜಮೀನು ಇರುವುದಿಲ್ಲ. ತಂಡಗ ಗ್ರಾಮದ ಸರ್ವೆ ನಂಬರ್ 149ರಲ್ಲಿ 35 ಕುಂಟೆ ಜಮೀನಿದ್ದು ಖರಾಬು ಜಾಗವನ್ನು ಒತ್ತುವರಿ ಮಾಡಿರುತ್ತೇವೆ. ಆದರೆ 49 ಎಕರೆ ಗೋಮಾಳದ ಜಮೀನಿನಲ್ಲಿ ಬೇರೆ ಯಾರನ್ನ ಉಳುಮೆ ಮಾಡಲು ಅಡ್ಡಿಪಡಿಸದೆ ನಮ್ಮ ಕುಟುಂಬವನ್ನೇ ಟಾರ್ಗೆಟ್ ಮಾಡಿ ಗ್ರಾಮದ ಕೆಲವು ರಾಜಕೀಯ ಬಲಾಢ್ಯರು ಅಧಿಕಾರಿಗಳ ಮುಖಾಂತರ ಒಕ್ಕಲು ಬೀಸುವ ಕಾರ್ಯ ಮಾಡ್ತಾ ಇದ್ದಾರೆ. ಈ ಸಂಬಂಧ ಸರ್ಕಾರ ಹಾಗೂ ಉನ್ನತ ಅಧಿಕಾರಿಗಳು ನಮ್ಮಂತಹ ಬಡವರ ಕಡೆಗೆ ಗಮನ ಹರಿಸಿ ನ್ಯಾಯ ದೊರಕಿಸಿಕೊಡಬೇಕು ಮತ್ತು ನಮ್ಮನ್ನ ಈ ಜಾಗದಿಂದ ಬಿಡಿಸುವುದಾದರೆ ಅಕ್ರಮವಾಗಿ ಉಳುಮೆ ಮಾಡ್ತಾ ಇರುವವರನ್ನ ಈ ಜಾಗದಿಂದ ಬಿಡಿಸಿ ಮಾಧ್ಯಮದೊಂದಿಗೆ ತಮ್ಮ ಅಳಲನ್ನ ತೋಡಿಕೊಂಡ್ರು. ಒಂದು ತಂಡಗ ಗ್ರಾಮ ತುರುವೇಕೆರೆ ತಾಲೂಕು. ನಮಗಿಲ್ಲಿ ಒಂದು 1 ಎಕರೆ 35 ಕುಂಟೆ ಮಂಜೂರಾಗಿದೆ ಜಮೀನು. ಅದರಲ್ಲಿ ಒಂದು 30 ಕುಂಟೆ ಅಷ್ಟು ಒತ್ತುವರಿ ಮಾಡಿದ್ವಿ. ನಮಗೆ ಪಕ್ಕದ ಜಮೀನವರು ಹುಣಸೆ ಮರದಲ್ಲಿ 13 ಸರ್ವೆ ನಂಬರು ಗಾಯತ್ರಮ್ಮ ಕುಮಾರಸ್ವಾಮಿ ಅನ್ನೋರು ಮಿಲಿಟರಿ ಇದ್ದಾರೆ. ಅವ್ರು ನಮಗೆ ಮಿಲಿಟರಿ ಇದ್ದೀವಿ ಅಂತ ಹೇಳಿ ನಮಗೆ ದಾರಿ ಬಿಡಬೇಕು ಮತ್ತು ತುಂಬ ಹಿಂಸೆ ಕೊಡ್ತಾಯಿದ್ದಾರೆ ನಮ್ಗೆ ಒಂದು 2 ವರ್ಷದಿಂದ. ನಾವು ತಾಲೂಕಾ ಇವರಿಗೆ ತಹಶೀಲ್ದಾರಿಗೆ ಎಲ್ಲರಿಗೂ ಕಂಪ್ಲೇಂಟ್ ಮಾಡಿದ್ದು. ಬಟ್ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಮಗೆ ಕರೆಕ್ಟಾಗಿ. ಮತ್ತು ಇವತ್ತು AC ಅವರು ಬಂದಿದ್ದಾರೆ. ಡಾಕ್ಯುಮೆಂಟ್ಸ್ನ ಒಪ್ಸಕ್ಕೆ ಹೇಳಿದ್ದಾರೆ. ಅವ್ರದ್ದು ಗೋಮಾಳ, ಅವ್ರದ್ದು ಏನು ನಮ್ಮದು ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಅವ್ರದ್ದೇ ಕೇಳ್ತಾ ಅಲ್ಲ ನಮ್ಮದು ಕೇಳ್ತಾರೆ. ಅವ್ರದ್ದೇನು ಡಾಕ್ಯುಮೆಂಟ್ಸ್ ಕೇಳ್ತಾ ಇಲ್ಲ. ಹಂಗಾಗಿ ಅವ್ರದ್ದು ಗೋಮಾಳ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ. 13 ಸರ್ವೆ ನಂಬರು ಹುಲ್ಬಂದಿ ಕೌಲು ಅಂತೇಳಿ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ. ಅದನ್ನು ಒಪ್ಸಿದ್ದೀವಿ. ಬಟ್ ಅವ್ರೇನು ಅವ್ರನ್ನ ಕೇಳ್ತಾ ಇಲ್ಲ, ಬರೀ ನಮ್ಮನ್ನು ಮಾತ್ರ ಕೇಳ್ತಾ ಇದ್ದಾರೆ.
ನಮ್ಗಿರೋದು ಇಷ್ಟೇ ಜಮೀನು 35 ಕುಂಟೆ, ಇನ್ನೊಂದು 30 ಕುಂಟೆ ಅಷ್ಟು ನಾವು ತೋರಿ ಮಾಡಿದ್ದೀನಿ. ಅವರು ನಮ್ಮನ್ನ ಜಮೀನೇ ಬಿಡಿ ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ. ನಾವು ಈ ತರ ಇದಾದ್ರೆ ನಾವು ಯಾರನ್ನ ಕೇಳೋದು, ನಾವು ಮುಂದುವರಿಯೋದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಈಗ ನೀವು ಒತ್ತುವರಿ ಮಾಡಿದ ಜಮೀನು ಒತ್ತುವರಿ ಅದನ್ನ ಇದು ಮಾಡ್ತಾರೆ, ತೆರವುಗೊಳಿಸ್ತಾ ಇರ್ತಾನೆ ಈಗ. ಹೌದು, ತೆರವುಗೊಳಿಸಿ ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ. ಇಲ್ಲಿ 49 ಎಕರೆ ಗೋಮಾಳ ಇದೆ, ಅದೆಲ್ಲರನ್ನು ಬಿಟ್ಟು ನಂದು ಮಾತ್ರ ಕೇಳ್ತಾ ಇದ್ದಾರೆ. ಅಂದ್ರೆ ನೀವೆಲ್ಲ ವೈಯಕ್ತಿಕವಾಗಿ ಮಾತ್ರ? ವೈಯಕ್ತಿಕವಾಗಿ ಇಲ್ಲಿ ಅವರು ಮಿಲಿಟರಿ ಅವರು ಮತ್ತೆ ಮಿಲಿಟರಿ ಮನೆಯವರು ಮತ್ತೆ ಚನ್ನಬಸವ ಅಂತ ಒಬ್ರು ಇದಾರೆ, ನಮ್ಮೂರ ವ್ಯಕ್ತಿ ಗ್ರಾಮಸ್ಥರು, ಅವರು ಎಲ್ಲ ಸೇರ್ಕೊಂಡು ನಮ್ಗೆ ತುಂಬಾ ಕಿರಿಕ್ ಮಾಡ್ತಾ ಇದ್ದಾರೆ. ರಸ್ತೆ ಇತ್ತಂತಲ್ಲ ಮೊದಲಿಂದ? ರಸ್ತೆ ಇಲ್ಲಿ ಇಲ್ಲ, ರಸ್ತೆ ಇಲ್ಲ ಇಲ್ಲಿ, ರಸ್ತೆ ಇಲ್ಲ. ಅವರು ರಸ್ತೆ ಇದ್ರೆ ಏನಾದ್ರು ಅದು ಇದಿರುತ್ತಲ್ವ ಸರ್, ಸ್ಕೆಚ್ ಇರುತ್ತಲ್ಲ, ಅವ್ರು ಏನೇ ಸ್ಕೆಚ್ ಇದ್ರು ತಂದು ದಾರಿ ಎಲ್ಲೋ ಇದೆ ಅಲ್ಲಿ ದಾರಿ ಮಾಡ್ಕೊಳ್ಳಿ, ಇಲ್ಲ ಅಂತ ನಾವು ಹೇಳಿದ್ವಿ. ದಾರಿ ಕೊಡ್ತೀವಿ ಅಂತಲೂ ಹೇಳ್ತೀವಿ, ಆದ್ರೆ 20 ಅಡಿ ದಾರಿ ಕೊಡಿ, ನಿಮ್ ಜಮೀನೇ ಬಿಟ್ಟು ಓಡಿಸ್ತೀವಿ, ಹಂಗನೇ ನಮ್ಗೆ ತುಂಬಾ ಕಿರಿಕ್ ತೊಂದರೆ ಕೊಡ್ತಾ ಇದ್ದಾರೆ. ಅಲ್ಲ ಅಣ್ಣ, ಈಗ ಒತ್ತುವರಿ ಈಗ ಸಂಪೂರ್ಣ ತೆರವುಗೊಳಿಸ್ತಾ ಸರ್ಕಾರಿ ಜಮೀನ್ ತಾನೆ, ನಿಮ್ ಹೇಳಿಕೆ ಏನು ಅಂತಂದ್ರೆ ನಮ್ಮೊಬ್ಬರೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇಲ್ಲಿ ತಂಡದಲ್ಲಿ ತುಂಬಾ ಜನ ಗೆದ್ದಿದ್ದಾರೆ, ಇದು ಸುಮಾರು ಎಕರೆ ಗೋಮಾಳ ಇದೆ, ಅವ್ರೆಲ್ಲರೂ ಬಿಟ್ಟು ನಮ್ಮದ್ರ ಮೇಲೆ ರಸ್ತೆ ಮಾಡ್ಬೇಕು, ನಮ್ಮನ್ನ ಇದ್ ಮಾಡ್ಬೇಕು ಅಂತ ಹೇಳಿ ನಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ. ಬೇರೆ ಯಾರಿಗೂ ಇದ್ ಮಾಡ್ತಾರೆ, ನಮ್ಮೊಬ್ರಿಗೆ ಮಾತ್ರ ಇದ್ ಮಾಡ್ತಾರೆ. ಅದಲ್ದಲ್ಲಿ ಭೂಮಿನೇ ಬಿಡಿ ಅಂತ ಹೇಳಿ ಮಾಡ್ತಾರೆ. 2 ವರ್ಷದಿಂದ ಹಿಂಸೆ ಕೊಡ್ತಾರೆ. ಈ ಸಂದರ್ಭದಲ್ಲಿ ದಬ್ಬೆಘಟ್ಟ ಹೋಬಳಿ ಪ್ರಭಾರ ಕಂದಾಯ ತನಿಖಾಧಿಕಾರಿ ಮಲ್ಲಿಕ್ ತುರುವೇಕೆರೆ, ಕಸಬಾ ಕಂದಾಯ ತನಿಖಾಧಿಕಾರಿ ಶಿವಕುಮಾರ್, ಸರ್ವೆ ಇಲಾಖೆಯ ಸಿಬ್ಬಂದಿ, ಕಂದಾಯ ಇಲಾಖೆಯ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ ಹಾಜರಿದ್ದರು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ.